ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಸಂಸ್ಥೆಯ ದಶಮಾನೋತ್ಸವ ಸ್ಮಾರಕ ಸಭಾಂಗಣದಲ್ಲಿ ಫಾದರ್ ಮುಲ್ಲರ್ ದತ್ತಿ ಸಂಸ್ಥೆಗಳ ವಾರ್ಷಿಕ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸ್ಟ್ಯಾನಿ ಅಲ್ವಾರಿಸ್ ಅವರು ಆಗಮಿಸಿದ್ರು. ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಬಲೀಕರಣಕ್ಕಾಗಿ ಶಿಕ್ಷಣವನ್ನ ಒಂದು ಸಾಧನವಾಗಿ ಪ್ರತಿಪಾದಿಸಿದ್ರು ಎಂದ ಅವರು, ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ವಾತಾವರಣವನ್ನ ಕಲ್ಪಿಸಬಹುದು ಎಂದರು. ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡಂತಹ ಮಕ್ಕಳು ಒಂದು ಉತ್ತಮ ಕೆಲಸಕ್ಕೆ ಕೈಯಾಗಿದೆ. ಹೇಗಂತ ಹೇಳಿದರೆ, ನೀವೆಲ್ಲರೂ ಜೀವವನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಲು ನಿಮ್ಮ ಜೀವನದಲ್ಲಿ ಮುಂದೆ ತಯಾರಾಗ್ತಾ ಇದ್ದೀರಿ. ಹೇಗೆ ನಮ್ಮ ದೇಶವನ್ನು ಒಬ್ಬ ಸೈನಿಕ ಕಾಯ್ತಾನ, ಅದೇ ರೀತಿ ಒಬ್ಬ ನರ್ಸ್ ಆಗಲಿ, ಒಬ್ಬ ಫಿಸಿಯೋಥೆರಪಿಸ್ಟ್ ಆಗಲಿ, ಅವರು ಒಬ್ಬ ವ್ಯಕ್ತಿಯ ಜೀವವನ್ನು ಕಾಪಾಡ್ತಾರೆ. ಈಗ ನಾವೆಲ್ಲರೂ ಯಾರಾದರೂ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದಾದರೆ ಏನನ್ನು ಆಶಿಸ್ತೇವೆ? ಆ ಆಸ್ಪತ್ರೆಯಿಂದ ನಾವು ಏನನ್ನು ಆಶಿಸ್ತೇವೆ? ಉತ್ತಮವಾದ ವೈದ್ಯಕೀಯ ಸೇವೆ, ಉತ್ತಮವಾದ ದಾದಿಯರ ಸೇವೆ, ಇದನ್ನೆಲ್ಲ ನಾವು ಆಶಿಸೋದು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಮಾತನಾಡಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಸ್ಫೂರ್ತಿದಾಯಕ ಕಥೆಯನ್ನ ಹಂಚಿಕೊಂಡರು. ವಿದ್ಯಾರ್ಥಿ ವೇತನವು ಆರ್ಥಿಕ ಸಂಕಷ್ಟಗಳ ನಡುವೆಯೂ ತಮ್ಮ ಅಧ್ಯಯನವನ್ನ ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ ಎಂದರು. For giving you this opportunity to become a healthcare worker. It is a mission. Secondly, you should not be ashamed of the situation or from which background you come. Poverty is not a curse, or to be economically poor or to be backward is not a curse. Due to various reasons, one can become economically poor. Sometimes illness itself, sometimes the tragedies that take place, sometimes death of the earning member of the family, and therefore sometimes this situation may come to anybody. But we should not grumble. There are people of goodwill always to help, and they will come forward generously. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿಯೋಜಿತ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟೇನ್ ಲ್ಯೂಕಾಸ್ ಲೋಬೋ, ಫಾದರ್ ಮುಲ್ಲರ್ ಸಂಸ್ಥೆಯ ರೆವರೆಂಡ್ ಫಾದರ್ ಅಜಿತ್ ಬಿ ಮೆನೇಜಸ್, ರೆವರೆಂಡ್ ಫಾದರ್ ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಬೋ, ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ಡೀನ್ಗಳಾದ ಡಾಕ್ಟರ್ ಆಂಟನಿ ಸಿಲ್ವಾನ್ ಡಿಸೋಸಾ, ಡಾಕ್ಟರ್ ವೆಂಕಟೇಶ್ ಬಿಎಂ, ಫಾದರ್ ಮುಲ್ಲರ್ ಸಂಸ್ಥೆಯ ವಿವಿಧ ವಿಭಾಗದ ಪ್ರಾಂಶುಪಾಲರಾದ ಡಾಕ್ಟರ್ ಹಿಲ್ಡಾ ಡಿಸೋಸಾ, ಪ್ರೊಫೆಸರ್ ಚೆರಿಸ್ಮಾ ಡಿಸಿಲ್ವಾ, ಡಾಕ್ಟರ್ ಪ್ರಭು ಕಿರಣ್ ಇಎಸ್ಜೆ, ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಸಾ, ಪ್ರೊಫೆಸರ್ ಸಿಂಥಿಯಾ ಸಾಂತುಮೇಯರ್, ಡಾಕ್ಟರ್ ಸತೀಶ್ ಎಸ್, ಡಾಕ್ಟರ್ ಶಿವಶಂಕರ್ ಎಆರ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.